ಎಸ್, ಉಡುಪಿ ಜಿಲ್ಲೆ ಈಗ ಗ್ರೀನ್ ಝೋನ್ಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಲಾಕ್ಡೌನ್ ಸಡಿಲಿಕೆ ಆಗಿದೆ. ನಿನ್ನೆಯ ದಿನ ನಾವು ಗಮನಿಸಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮಾತ್ರ ಅವಕಾಶಗಳಿತ್ತು. ಆದರೆ ಸಂಜೆಯ ವೇಳೆಗೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಪರಿಸ್ಥಿತಿ ಬದಲಾಗಿದೆ. ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ, ಅಂದ್ರೆ ಇತರ ಜಿಲ್ಲೆಗಳಲ್ಲಿ ಯಾವ ರೀತಿಯ ಅವಕಾಶಗಳಿದೆಯೋ ಅದೇ ರೀತಿಯ ಅವಕಾಶಗಳನ್ನ ಉಡುಪಿ ಜಿಲ್ಲೆಯಲ್ಲೂ ಕೂಡ ಕೊಡಲಾಗಿರುವಂತದ್ದು. ಅದರ ಪರಿಣಾಮ ನಿನ್ನೆಯಿಂದಲೇ ಆರಂಭಗೊಂಡಿತ್ತು. ಇವತ್ತು ಅದು ಮತ್ತಷ್ಟು ಹೆಚ್ಚಳ ಆಗಿದೆ. ಪಡುಬಿದ್ರಿ ಭಾಗದಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳು ಅಡ್ಡಾಡ್ತಾ ಇದೆ. ಉಡುಪಿಗೆ ಹೋಗುವಂತಹ ಪ್ರದೇಶ ಮತ್ತು ಈ ಕಡೆ ಮಂಗಳೂರಿಗೆ ಬರುವಂತಹ ಪ್ರದೇಶ ಎರಡೂ ಕಡೆಗಳಲ್ಲೂ ಕೂಡ ಜಾತ್ರೆ ಕಂಡು ಬರ್ತಾ ಇದೆ. ಅನೇಕ ಕಾರಣಗಳನ್ನ ಹೇಳಿ ಸುಳ್ಳು ನೆವನಗಳನ್ನ ಹೇಳಿಕೊಂಡು ಗಡಿ ದಾಟಲು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈ ಬಗ್ಗೆ ಚೆಕ್ ಪೋಸ್ಟ್ ನಲ್ಲಿರುವಂತಹ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೋ ಅಥವಾ ಯಾರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಕಡಿಮೆ ಇರುತ್ತೋ ಅವರು ಎಲ್ಲವನ್ನೂ ಕೂಡ ಪಾಲನೆ ಮಾಡ್ತಿದ್ದಾರೆ. ಪ್ರತಿಯೊಂದು ನಿಯಮಗಳಿಗೂ ಕೂಡ ಬದ್ಧರಾಗಿ ಇಷ್ಟರವರೆಗೆ ಜೀವನವನ್ನ ಸಾಗಿಸಿಕೊಂಡು ಬರ್ತಾ ಇದ್ದಾರೆ. ಆದ್ರೆ ವಿದ್ಯಾವಂತರಂತ ಕರೆಸಿಕೊಳ್ತಾ ಇರುವಂತಹವರಿದ್ದಾರಲ್ವಾ, ಅವರು ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲ ವಿಚಾರಗಳನ್ನ ಸಮರ್ಥನೆ ಮಾಡಿಕೊಂಡು ನಮ್ಮನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಬೇಸರವನ್ನ ಈ ಸಂದರ್ಭದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ನಿನ್ನೆ ಏನು ಉಡುಪಿಗೆ ಬಂದಿದ್ರು ಕೃಷಿ ಸಚಿವ BC ಪಾಟೀಲ್ ಅವರು, ಇದೀಗ ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನಲ್ಲಿ ಸಭೆ ಕೂಡ ನಡೀತಾ ಇದೆ. ಸೊ ಅವರನ್ನು ಕೂಡ ಸ್ಕ್ರೀನಿಂಗ್ ಮಾಡಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯ ಒಳಗೆ ಬಿಟ್ಟುಕೊಳ್ಳುವಂತಹ ಕೆಲಸಗಳು ಆಗಿದೆ. ಸೊ ಇಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಅಥವಾ ಗಡಿಯಲ್ಲಿ ಕರ್ತವ್ಯ ನಿರತರಾಗಿರುವಂತಹ ಪೊಲೀಸರು ಯಾರಿದ್ದಾರೋ ಯಾರು ಕೂಡ ಕರ್ತವ್ಯವನ್ನ ಮರೆತಿಲ್ಲ. ಅವರ ಕೆಲಸಗಳೇನಿದೆ, ಅವರನ್ನು ಯಾವ ಕರ್ತವ್ಯಕ್ಕಾಗಿ ಅಲ್ಲಿ ನಿಯೋಜನೆ ಮಾಡಲಾಗಿದೆಯೋ ಎಲ್ಲಾ ಕೆಲಸವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸಚಿವರನ್ನು ಕೂಡ ಯಾವುದೇ ಮುಲಾಜಿಗೆ ಒಳಪಟ್ಟು ತಪಾಸಣೆ ಮಾಡದೆ ಬಿಡುವಂತಹ ಕೆಲಸವನ್ನ ಮಾಡಿಲ್ಲ. ಅವರನ್ನು ಕೂಡ ಥರ್ಮಲ್ ಸ್ಕ್ರೀನಿಂಗ್ ಅಂದ್ರೆ ಟೆಂಪರೇಚರ್ ಚೆಕ್ ಮಾಡಿಯೇ ಅವರನ್ನ ಜಿಲ್ಲೆಯ ಗಡಿಯೊಳಗೆ ಬಿಡುವಂತಹ ಕೆಲಸಗಳಾಗಿದೆ. ಆದರೆ ಜನಸಾಮಾನ್ಯರು ಅನಗತ್ಯ ಕಾರಣಗಳನ್ನು ಹೇಳಿಕೊಂಡು ಗಡಿಯನ್ನ ದಾಟೋದಿಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಅಥವಾ ಬೇಸರದ ಮಾತುಗಳು ಈಗ ಚೆಕ್ ಪೋಸ್ಟ್ ನಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರೋದ್ರಿಂದ ಕೇಳಿ ಬರ್ತಾ ಇದೆ. ನಿನ್ನೆ ಮತ್ತು ಇವತ್ತಿನಿಂದ ಏನು ಒಂದು ಇಲ್ಲಿ ನಡೀತಾ ಇದೆ, ಇದು ರಿಲೀಫ್ ಕೊಟ್ಟಿದ್ದಾರೆ ಅಂತೇಳಿ, ಯಾವುದಕ್ಕೆ ನಮ್ಮ ಈ ಲಾಕ್ಡೌನ್ ಅನ್ನೋಂಥದ್ದನ್ನು ರಿಲೀಫ್ ಕೊಟ್ಟಿದ್ದಾರೆ ಅಂತಕ್ಕಂತಹ ಜನಗಳಲ್ಲಿರ್ತಕ್ಕಂಥ ಭಾವನೆಯನ್ನು ಬಿಟ್ಬಿಡಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ರಿಲೀಫ್ ಕೊಟ್ಟಿರೋದು ಯಾವ ಉದ್ದೇಶಕ್ಕೆ ಅಂತ ಹೇಳಿದರೆ ಮೆಡಿಕಲ್ ಎಮರ್ಜೆನ್ಸಿ ಇರ್ತಕ್ಕಂಥವರಿಗೆ ಹಾಗೂ ದಿನಸಿ ಅಂಗಡಿಗಳನ್ನು ಬೆಳಗಿನ ಸಾಯಂಕಾಲದವರೆಗೆ ಮಾಡಲಿಕ್ಕೆ, ಅದೇ ರೀತಿ ಮೆಡಿಕಲ್ ಸ್ಟೋರ್ಗಳನ್ನು ಬೆಳಗಿನ ಸಾಯಂಕಾಲದವರೆಗೆ ಓಪನ್ ಮಾಡಲಿಕ್ಕೆ, ಎಸೆನ್ಷಿಯಲ್ ಏನಿದೆ ಅದನ್ನು ಮಾತ್ರ. ಅದನ್ನು ಬಿಟ್ಟು ಎಲ್ಲ ಜನಗಳು ತಪ್ಪು ತಿಳುವಳಿಕೆ ತೆಗೆದುಕೊಂಡು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಗ್ಯಾರೇಜ್ ಓಪನ್ ಮಾಡಲಿಕ್ಕೆ, ನಾನು ಪ್ಲೈವುಡ್ ಅಂಗಡಿ ಓಪನ್ ಮಾಡಲಿಕ್ಕೆ, ನಾನು ಇದು ಯಾವುದು ಸ್ಪೋರ್ಟ್ಸ್ದು ಎಕ್ವಿಪ್ಮೆಂಟ್ಸ್ ಅಂಗಡಿ ಓಪನ್ ಮಾಡಲಿಕ್ಕೆ, ಮತ್ತು ಅದು ಬೇಡ ಪ್ಲೈವುಡ್ ಮತ್ತು ಡೋರ್ ಲಾಕ್ ಅಂಗಡಿ ಓಪನ್ ಮಾಡಲಿಕ್ಕೆ, ಟೈಲ್ಸ್ ಅಂಗಡಿ ಓಪನ್ ಮಾಡಲಿಕ್ಕೆ ಅಂತೆಲ್ಲ ರೀತಿಯಲ್ಲಿ ಬರ್ತಾ ಇದ್ದೀರಾ. ಆದರೆ ನಿಮಗೆ ಸರ್ಕಾರದಿಂದ ಆದೇಶ ಆಗಿರೋದು ಖಾಲಿ 33% ಎಸೆನ್ಷಿಯಲ್ ಏನಿದೆ, ಯಾವುದು ಮೆಡಿಕಲ್ ಫಾರ್ಮಾ ಆಗಿರ್ಬೋದು, ಸ್ಯಾನಿಟೈಸರ್ ಕಂಪನಿ ಆಗಿರ್ಬೋದು, ಹ್ಯಾಂಡ್ ಗ್ಲೋವ್ ಕಂಪನಿ ಆಗಿರ್ಬೋದು, ಮಾಸ್ಕ್ ಕಂಪನಿಗಳಾಗಿರ್ಬೋದು, ಹಾಗೂ ಇನ್ನಿತರೆಗಳು ಯಾವುದು ಈ ಪರಿಸ್ಥಿತಿಗೆ ಯಾವ ಒಂದು ಅವಶ್ಯಕತೆ ಇದೆ ವಸ್ತುಗಳು, ಆ ವಸ್ತುಗಳ ಉತ್ಪಾದನೆಗೋಸ್ಕರ ಅಂತೇಳಿ ಸರ್ಕಾರದವರು 33% ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಜನಗಳಿಂದ ಬಂದು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅದು ಏನಂತ ಹೇಳಿದರೆ ಆ ಕಂಪನಿ ಇರತಕ್ಕಂತಹ ಒಂದು ಲೊಕೇಶನ್ ಏನಿದೆ, ಆ ಲೊಕೇಶನನ್ನು ಸುತ್ತಮುತ್ತ ಇರತಕ್ಕಂತಹ ಸ್ಥಳೀಯವಾಗಿರ್ತಕ್ಕಂತಹ ಯಾರು ಎಂಪ್ಲಾಯ್ಗಳಿದ್ದಾರೆ ಆ ಎಂಪ್ಲಾಯ್ಗಳೇ ಬಂದು ಅಲ್ಲಿ ಕರ್ತವ್ಯ ನಿರ್ವಹಿಸಿದರೆ ತುಂಬ ಉತ್ತಮ. ಜನಗಳಲ್ಲಿ ಏನು ಭಾವನೆ ಮೂಡಿದೆ ಅಂತ ಹೇಳಿದರೆ ಲಾಕ್ಡೌನ್ ಓಪನ್ ಮಾಡಿದ್ದಾರೆ, ಲಾಕ್ಡೌನ್ ಓಪನ್ ಮಾಡಿದ ತಕ್ಷಣ ನಮ್ಮಲ್ಲಿ ಕರೋನಾ ಎಲ್ಲ ಕ್ಲಿಯರ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀರಾ. ಕರೋನಾ ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗಿಲ್ಲ. ಕರೋನಾ ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ದಯಮಾಡಿ ಎಲ್ಲರೂ ತಿಳ್ಕೊಳ್ಳಿ, ಎಮರ್ಜೆನ್ಸಿ ಏನಾದರೂ ಇದ್ದ ಸಂದರ್ಭದಲ್ಲಿ ಮಾತ್ರ ನೀವು ಈ ಭಾಗದಿಂದ ಉಡುಪಿ ಭಾಗದಿಂದ ಬರ್ತಕ್ಕಂತಹ ಜನಗಳು ಈ ಯಜಮಾಡಿ ಟೋಲಲ್ಲಿ ಬಂದು ನಿಮ್ಮ ಒಂದು ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಹೇಳಿ, ಮತ್ತು ಬರುವಾಗ ನೀವು ದಯವಿಟ್ಟು ಪಾಸ್ ಅಂತೇಳಿ, ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಹ ಪೊಲೀಸ್ ಸ್ಟೇಷನ್ಗಳಲ್ಲೂ ಸಹ ನಿಮಗೆ ಪಾಸ್ ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದಾರೆ. ಸೊ ಆ ಪಾಸನ್ನು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ 1 ಡೇನಲ್ಲಿ ನಿಮಗೆ ಪಾಸ್ ಸಿಗ್ತದೆ. ಆ ಪಾಸನ್ನು ತೊಗೊಂಡು ನೀವು ಇಲ್ಲಿ ಬಂದು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೇಕಾಗಿ ನಾನು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾವು ಬೇರೆ ಜನಗಳಿಗೂ ಸಹ ಇದೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಒಂದು ತಿಳಿಯಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದರೆ ನಮ್ಮಲ್ಲಿ ವಿದ್ಯಾವಂತರೇ ಬಂದು ಇಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು. ಅವಿದ್ಯಾವಂತರಿಗೆ ಗೊತ್ತಿಲ್ಲ. ಅವಿದ್ಯಾವಂತರು ಅಂತ ಹೇಳಿದರೆ ಅವರು ಲಾರಿ ಚಾಲಕರಿರ್ಬೋದು, ಬೇರೆ ಒಂದು ಕರ್ತವ್ಯ ನಿರ್ವಹಿಸೋರಾಗಿರ್ಬೋದು, ಅವರೆಲ್ಲ ಏನಂತ ಹೇಳಿದ್ರೆ ಅವರವರ ಕರ್ತವ್ಯವನ್ನು ಅವರು ನಿರ್ವಹಿಸಿ ಹೋಗ್ತಾ ಇದ್ದಾರೆ. ಅವರು ಬರೋದು, ಅವರ ಸ್ಕ್ರೀನಿಂಗ್ ಮಾಡೋದು, ಅವರ ಗಾಡಿ ನಂಬರ್ ವೆಹಿಕಲ್ ನಂಬರ್ ಕೊಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಿದ್ಯಾವಂತರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ
ಮಿಸ್ಗೈಡ್ ಮಾಡಿ ಜನಗಳಿಗೆ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕಿಂತ ಜೊತೆಗೆ ಇನ್ನೊಂದು ಏನಂತ ಹೇಳಿದರೆ, ನಿನ್ನೆಯಿಂದ ನಮ್ಮ ಜಿಲ್ಲೆಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆಗೆ ಬೇರೆ ಯಾವುದೇ ಜಿಲ್ಲೆಗಳಿಂದ ಬರ್ತಕ್ಕಂತಹ ಜನಗಳನ್ನು ಬರುವ ಸಂದರ್ಭದಲ್ಲಿ ಅವರಿಗೆ ಹೋಮ್ ಕ್ವಾರಂಟೈನ್ ಸೀಲನ್ನು ಹಾಕುವಂತಹ ಕಾರ್ಯವನ್ನು ಸಹ ಶುರು ಮಾಡಿದ್ದೇವೆ ನಾವು ನಿನ್ನೆಯಿಂದ. ಹಾಗಾಗಿ ನೀವು ಯಾವುದೇ ಜಿಲ್ಲೆಯಿಂದ ಬರ್ಬೋದು, ಉಡುಪಿಯಿಂದ ಬರ್ಬೋದು, ಶಿವಮೊಗ್ಗ, ಕಾರವಾರ ಆಗ್ಬೋದು, ಗೋವಾ, ಯಾವುದೇ ಜಿಲ್ಲೆ ಆಗ್ಬೋದು, ರಾಜ್ಯದಿಂದ ಆಗ್ಬೋದು, ಯಾವುದೇ ಜಿಲ್ಲೆಯಿಂದ ರಾಜ್ಯದಿಂದ ಬಂದವರು ಇಲ್ಲಿ ತಮ್ಮ ವಿಳಾಸವನ್ನು, ಯಾವುದು ಸ್ವಂತ ವಿಳಾಸವನ್ನು ಕೊಟ್ಟು ನೀವು ಇಲ್ಲಿ ಒಂದು ಹೋಮ್ ಕ್ವಾರಂಟೈನ್ ಸೀಲ್ ಹಾಕ್ಸ್ಕೊಂಡು ತಾವು ತಮ್ಮ ಮನೆಗಳಿಗೆ ತೆರಳಬೇಕು. ಮನೆಯಲ್ಲೇ 28 ದಿವಸಗಳ ಕಾಲ ಕಳಿಬೇಕು. ಬೈ ಚಾನ್ಸ್ ನೀವು ಮನೆಯಿಂದ ಹೊರಗಡೆ ಏನಾದರೂ ಬರ್ತೀವಿ ಅನ್ನೋದಾದರೆ ನಿಮ್ಮನ್ನು ಪೊಲೀಸ್ನವರು ಸುಪರ್ದಿಗೆ ಪಡೆದುಕೊಳ್ತಾರೆ. ಇವರು ರೂಲ್ಸ್ ಬ್ರೇಕ್ ಮಾಡಿದಾಗೆ ಆಗ್ತದೆ. ಹಾಗೂ ನೀವು ಮನೆಗೆ ಹೋದ ನಂತರಕ್ಕೆ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ತಮ್ಮ ಮನೆ ಭೇಟಿ ಮಾಡಿ ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸಹ ಎಸ್, ಉಡುಪಿ ಜಿಲ್ಲೆಯಲ್ಲೂ ಕೂಡ ಮದ್ಯ ಮಾರಾಟಕ್ಕೆ ಅವಕಾಶಗಳಿದೆ. ಅದರ ಪರಿಣಾಮವನ್ನು ನಾವು ಈಗ ಪಡುಬಿದ್ರಿಯಲ್ಲೂ ಕೂಡ ನೋಡ್ತಾ ಇದ್ದೇವೆ. ಬೆಳಗ್ಗೆ 6 ಗಂಟೆಯಿಂದಲೇ ಮದ್ಯಪ್ರಿಯರು ಕ್ಯೂ ನಿಂತಿದ್ದಾರೆ ವೈನ್ ಶಾಪ್ಗಳ ಮುಂದೆ. ಪಡುಬಿದ್ರಿ ಭಾಗದಿಂದ ಬರ್ತಾ ಇರುವಂತಹ ಮಾಹಿತಿ ಇದು. ಬೆಳಗ್ಗೆ ಮುಂಜಾನೆ 7 ಗಂಟೆಯಿಂದಲೇ ಇಲ್ಲಿ ಕ್ಯೂ ನಿಲ್ಲೋದಕ್ಕೆ ಆರಂಭವನ್ನ ಮಾಡಿದ್ರು. ತೆರೆಯೋದಕ್ಕೆ ಅವಕಾಶಗಳಿರುವಂಥದ್ದು ಬೆಳಗ್ಗೆ 9 ಗಂಟೆಗೆ. ಆದರೂ ಬೆಳಗ್ಗೆ ಬಂದು ಕ್ಯೂ ನಿಲ್ಲುವಂತಹ ಕೆಲಸಗಳನ್ನ ಇಲ್ಲಿ ಮಾಡಿದ್ರು ಮದ್ಯಪ್ರಿಯರು ಅನ್ನುವಂಥದ್ದು. ಇಂದಿನಿಂದ ಮುಂಜಾನೆ 7 ಗಂಟೆಯಿಂದ ಸಂಜೆ 7ರವರೆಗೆ ಅನುಮತಿ ಇದೆ. ಇನ್ನು ಆದರೆ ಮದ್ಯ ಮಾರಾಟಕ್ಕೆ ಅವಕಾಶಗಳಿರುವಂಥದ್ದು 9 ಗಂಟೆಯಿಂದ. ಇನ್ನಿತರ ಚಟುವಟಿಕೆಗಳಿಗೆ ಅಂದರೆ ಅಂಗಡಿ ಮಳಿಗೆಗಳನ್ನು ತೆರೆಯುವಂತಹ ಅವಕಾಶಗಳು ನಿನ್ನೆಯವರೆಗೆ ಮಧ್ಯಾಹ್ನ 1 ಗಂಟೆಯವರೆಗೆ ಇತ್ತು. ಅದನ್ನು ಈಗ ಮತ್ತೆ ಉಡುಪಿ ಜಿಲ್ಲೆಯಲ್ಲೂ ಕೂಡ 7 ಗಂಟೆಯವರೆಗೆ ವಿಸ್ತರಣೆ ಮಾಡಲಾಗಿರುವಂಥದ್ದು. ಉಡುಪಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ನಿನ್ನೆ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಸೊ ಮದ್ಯಪ್ರಿಯರಿಗೂ ಕೂಡ ಬೇಕಾದಂತಹ ವ್ಯವಸ್ಥೆಗಳೆಲ್ಲವೂ ಕೂಡ ಆಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ. ಬ್ಯಾರಿಕೇಡ್ಗಳನ್ನು ಹಾಕಿ, ಅಂದರೆ ತಡೆಬೇಲಿಗಳನ್ನು ನಿರ್ಮಾಣ ಮಾಡಿ ಅದರ ಒಳಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಈ ಒಂದು ಮದ್ಯ ಖರೀದಿಗೆ ನಿಲ್ಲುವಂತಹ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಸೊ ಬೆಳಗ್ಗಿನಿಂದಲೇ ಇಲ್ಲಿ ಮಂದಿ ಬಂದು ವೈನ್ ಶಾಪ್ಗಳ ಮುಂದೆ ಕ್ಯೂ ನಿಂತಿದ್ರು ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ. ಎಸ್, ಒಟ್ಟಾರೆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡ್ತಾರೆ ನಮ್ಮ ಪಡುಬಿದ್ರಿ ಪ್ರತಿನಿಧಿ ಸುರೇಶ್ ಯರ್ಮಾಳ್. ಹಲೋ ಸುರೇಶ್. ನಮಸ್ತೆ ಗೌತಮ್. ಎಸ್, ಒಂದು ಕಡೆಯಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಈಗ ಜನರ ದಟ್ಟಣೆ ಹೆಚ್ಚಾಗಿದೆ ಎನ್ನುವಂತಹ ಆರೋಪಗಳು, ಅಲ್ಲಿನ ಮಂದಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಸಿಬ್ಬಂದಿಗಳು ಮಾತನಾಡ್ತಾ, ಅಂದ್ರೆ ವಿದ್ಯಾವಂತರೇ ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ನಾನಾ ಕಾರಣಗಳನ್ನು ಹೇಳಿಕೊಂಡು ಅಡ್ಡಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಮದ್ಯ ಮಾರಾಟಕ್ಕೂ ಕೂಡ ಅವಕಾಶಗಳು ಸಿಕ್ಕಿದೆ, ಮುಂಜಾನೆಯಿಂದಲೇ ಕ್ಯೂ ನಿಂತಿದ್ದಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಪಡುಬಿದ್ರಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ಯಾಕಂದ್ರೆ ಪಡುಬಿದ್ರಿ ಭಾಗದಲ್ಲಿ ಯಾಕಂದ್ರೆ ಪ್ರಪ್ರಥಮವಾಗಿ ಹೇಳ್ಬೇಕಾದ್ರೆ ಅದೇ ದೇವಸ್ಥಾನಗಳಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲ, ನಮ್ಮ ಧಾರ್ಮಿಕ ಒಂದು ಚಟುವಟಿಕೆಗಳು ನಡೆಯುತ್ತಿಲ್ಲ. ಆದ್ರೆ ಈ ಒಂದು ತರಾತುರಿಯಲ್ಲಿ ಈ ಬಾರ್ ಓಪನ್ ಯಾಕೆ, ಈ ಒಂದು ಮದ್ಯದಂಗಡಿಗಳು ಓಪನ್ ಯಾಕೆ ಎಂಬುದಾಗಿ ಸಾರ್ವಜನಿಕರೇ ಪ್ರಶ್ನಿಸುವಂತಾಗಿದೆ. ಯಾಕೆಂದ್ರೆ ಸುಮಾರು 43 ದಿವಸಗಳಿಂದ ಮದ್ಯ ಇಲ್ಲದೆ ನಾವು ಜೀವನ ಸಾಗಿಸಿದ್ದೇವೆ. ಇದೀಗ ಮತ್ತೆ ಯಾಕೆ ನಮ್ಮ ಯಾವುದೇ ಮದ್ಯಪ್ರಿಯರ ಒಂದು ಅವಶ್ಯಕತೆ ಇಲ್ಲ, ಸರ್ಕಾರದ ಏನು ಬೊಕ್ಕಸ ತುಂಬಿಸುವ ಒಂದು ಜರೂರ ಏನೆಂಬುದಾಗಿ ಜನಗಳು ಪ್ರಶ್ನಿಸುವಂತಾಗಿದೆ. ಆದ್ರೆ ಈಗ ಇದು ಹೇಗೆಂದ್ರೆ ಇಂದಿನ ದಿನದಲ್ಲಿ ಹೇಗೆಂದ್ರೆ ಆಗಿದೆ, ಇಲ್ಲಿ ಒಂದು ಹಾಲು ತರಲಿಕ್ಕೆ ಹೋಗುವವರಿಗೂ ಕೂಡ ಒಂದು ಪೊಲೀಸರು ಲಾಠಿ ರುಚಿ ತೋರಿಸುವಂತದ್ದು ನಾವು ಮಾಧ್ಯಮಗಳಲ್ಲಿ ಕೂಡ ಗಮನಿಸಿದ್ದೇವೆ. ಹಾಗೆ ಇದೀಗ ಏನು ಮದ್ಯಪ್ರಿಯರು ಗುಂಪಾಗಿ ಈ ಒಂದು ಮದ್ಯ ಕೊಳ್ಳುವುದಕ್ಕೆ ಬಂದಾಗ ಅವರಿಗೆ ಈ ಒಂದು ಏನು ಕಾಕಿಗಳೇ ಅವರಿಗೆ ರಕ್ಷಣೆ ನೀಡಿ ಅವರನ್ನ ಒಂದು ಸಾಮಾಜಿಕ ಅಂತರ ಕಾಯ್ಕೊಳ್ಳುವಲ್ಲಿ ಅವರೇ ಇದು ಮಾಡುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ಒಂದು ಬಹಳಷ್ಟು ಗೊಂದಲಕ್ಕೆ ಈಡು ಮಾಡಿದೆ. ಯಾಕಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಸಾಮಾಜಿಕ ಅಂತರ ಇದೆ. ಯಾಕಂದ್ರೆ ಸಾಮಾಜಿಕ ಅಂತರ ಇದೆ, ಕೇವಲ ಎಲ್ಲಿ ಆ ಒಂದು ಮದ್ಯದಂಗಡಿಯ ಪಕ್ಕದಲ್ಲಿ ಮಾತ್ರ ಒಂದು 10-15 ಜನ ಒಂದು ಸಾಮಾಜಿಕ ಅಂತರವನ್ನು ಕಾಯ್ಕೊಂಡ್ರೆ
ಆಮೇಲೆ ಉದ್ದಕ್ಕೆ ಸುಮಾರು ಮೈಲ್ಗಟ್ಟಲೆ ಉದ್ದಕ್ಕೆ ಇರುವಂತ ಈ ಒಂದು ಏನು ಸರತಿ ಸಾಲಿದೆ, ಅಲ್ಲಿ ಯಾವುದೇ ಸಾಮಾಜಿಕ ಅಂತರ ಇಲ್ಲ, ಗುಂಪು ಗುಂಪಾಗಿ ಜನ ನಿಂತಿರುವಂತದ್ದು, ಕೆಲವರಿಗೆ ಮಾತುಗಳಿಲ್ಲ. ಈ ರೀತಿಯಾಗಿ ಒಂದು ಮದ್ಯದ ವಿಚಾರವಾದ್ರೆ ಇಲ್ಲಿ ಲಾಕ್ಡೌನ್ ಸಡಿಲಿಕೆ ಆದ ಹಿನ್ನೆಲೆಯಲ್ಲಿ ಪಡುಬಿದ್ರಿ ಹೆಜಮಾಡಿ ಗಡಿಭಾಗ ಏನಿದೆ ಅಲ್ಲಿ ಬಹಳಷ್ಟು, ಹೇಗೆಂದ್ರೆ ಮುಂಬೈ ಬೆಳಿಗ್ಗೆ ಅಂತೂ ಫುಲ್ ವಾಹನಗಳ ದಟ್ಟಣೆ ಒಂದು ಕಡೆ ಆದ್ರೆ ನೂರಾರು ಮಂದಿ ಸರತಿ ಸಾಲಲ್ಲಿ ನಿಂತು ಗಡಿಭಾಗವನ್ನು ದಾಟುವುದಕ್ಕೆ ಆತುವಂಥದ್ದು. ಯಾಕೆಂದ್ರೆ ನಾನಾ ಕಾರಣ ಹೇಳಿ ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳಿ ಅಲ್ಲಿ ಗಡಿ ದಾಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಪ್ರದೀಪ್ ಅಂತೇಳಿ ವೈದ್ಯಕೀಯ ಒಬ್ಬರು ಪ್ರಮುಖರಿದ್ರು, ಸ್ಕ್ರೀನಿಂಗ್ ಟೆಸ್ಟ್ ಮಾಡುವವರು, ಅವರು ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾರೆ. ಇಂತಹ ಸ್ಥಿತಿಯಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆಯಿಂದ ಈ ಲಾರಿ ಚಾಲಕರು ಸ್ವಲ್ಪ ಅವಿದ್ಯಾವಂತರಾಗಿರ್ಬೋದು, ಅವರು ಏನು ಕಾನೂನಿಗೆ ತೊಡಕಾದ ರೀತಿಯಲ್ಲಿ ಅವರಿಗೆ ಏನು ಬೇಕಾದನ್ನು ಪೂರೈಸ್ಕೊಂಡು ಬರ್ತಿದ್ದಾರೆ. ಆದ್ರೆ ಇಲ್ಲಿ ನಮ್ಮನ್ನು ದಾರಿ ತಪ್ಪಿಸುವಂತದ್ದು ಈ ವಿದ್ಯಾವಂತ ಜನರೇ. ಯಾಕಂದ್ರೆ ಅವರಿಗೆ ಗಡಿ ದಾಟುವುದಕ್ಕಾಗಿ ಏನೇನು ಸುಳ್ಳು ಹೇಳಿ ಮಾಡಿದ ತಪ್ಪನ್ನು ಸಮರ್ಥಿಸಿಕೊಂಡು ಏನೇನೋ ಮಾಡ್ಕೊಂಡು ನಮ್ಮಲ್ಲಿಗೆ ಬಂದು ಯಾಕಂದ್ರೆ ಅವರಿಗೆ ಇಂಪ್ಲಾಯನ್ಸ್ ಕೂಡ ಇದೆ. ಹೇಗೆಂದ್ರೆ ನಾವು ಬಿಡುವುದಿಲ್ಲ ಅಂದ್ರು ಮತ್ತೆ ಯಾರಿಂದಲೂ ಫೋನ್ ಮಾಡಿಸಿ ಏನೇನೋ ಮಾಡುವಂತದ್ದು ಇಲ್ಲಿ ದಿನನಿತ್ಯ ನಡೆಯುವಂತದ್ದು. ಇದು ಬಹಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವರು ಹೇಳುವಂತೆ ಇದು ಕೇವಲ ಲಾಕ್ಡೌನ್ ಸಡಿಲಿಕ್ಕೆ ಅಂದ ಕೂಡಲೇ ನಮಗೆ ಸ್ವೇಚ್ಛೆಯಾಗಿ ತಿರುಗಾಡುವುದಕ್ಕೆ ಬೇಕಾಬಿಟ್ಟಿಯಾಗಿ ನಮಗೆ ಇಷ್ಟ ಬಂದ ಕಡೆ ಹೋಗುವುದಕ್ಕೆ ಈ ಒಂದು ಲಾಕ್ಡೌನ್ ಸಡಿಲಿಕ್ಕೆ ಆಗ್ದಂತಲ್ಲ. ಯಾಕಂದ್ರೆ ಈ ಕೊರೋನಾ ವೈರಸ್ ಅನ್ನು ದೂರ ತಳ್ಳಬೇಕಾದ್ರೆ ಅದಕ್ಕೆ ಬೇಕಾಗುವಂತಹ ಸ್ಯಾನಿಟೈಸರ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಇಂಥ ಒಂದು ಏನು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಯಾರಿ ಮಾಡುವುದಕ್ಕಾಗಿ ಈ ಒಂದು ಸಡಿಲಿಕೆಯನ್ನು ಮಾಡಲಾಗಿದೆ. ಯಾಕಂದ್ರೆ ಆಚೆ ಈಚೆ ಹೋಗುವಂತ ಒಂದು ಸಾಗಾಟ ಮಾಡುವುದಕ್ಕಾಗಿ ಈ ಒಂದು ಲಾಕ್ಡೌನ್ ಒಂದು ಸಡಿಲಿಕೆ ಮಾಡಲಾಗಿದೆ. ಆದ್ರೆ ಜನಗಳು ಇದನ್ನು ಅರ್ಥ ಮಾಡಿಕೊಳ್ಳದೆ ತಮಗೆ ಏನು ಬೇಕಾಬಿಟ್ಟಿ ತಿರುಗಾಡುವುದಕ್ಕೆ ಮಾಡಿದ್ದಾರೆ ಇದನ್ನ ಅಂತೇಳಿ ತಿಳ್ಕೊಂಡು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಈ ಭಾಗದಲ್ಲಿ ಮತ್ತೆ ಈ ಒಂದು ನಮ್ಮ ಅಜಾಗ್ರತೆಯಿಂದ ಒಂದು ಸೋಂಕು ಕಾಣಿಸಿಕೊಂಡ್ರು ಮತ್ತೆ ನಾವು ಇಷ್ಟು ಸಮಯದಲ್ಲಿ ಒಂದು 44-43 ದಿನಗಳಲ್ಲಿ ನಾವು ಏನು ಮನೆಯೊಳಗೆ ಇದ್ದು ಇದಕ್ಕೆ ಸರ್ಕಾರದ ಒಂದು ಆದೇಶವನ್ನು ಪಾಲಿಸಿಕೊಂಡು ಏನು ಮನೆಯೊಳಗಿದ್ದೇವೆ ಅದು ಎಲ್ಲ ನೀರಲ್ಲಿ ಹೋಮ ಇಟ್ಟಂತ ಆಗ್ಬೋದು. ಇಂಥ ಸ್ಥಿತಿಯಲ್ಲಿ ನಾವು ಓಡಾಡದೆ ಇರುವುದು ಉತ್ತಮ. ನಮ್ಮ ರಕ್ಷಣೆ ಮಾಡುವುದರೊಂದಿಗೆ ನಾವಿಡೀ ನಮ್ಮ ಊರು, ಜಿಲ್ಲೆ, ದೇಶದ ರಕ್ಷಣೆಯಲ್ಲೂ ಕೂಡ ನಮ್ಮ ಪಾಲಿದೆ ಎಂಬುದಾಗಿ ವೈದ್ಯಾಧಿಕಾರಿಗಳು ಹೇಳ್ತಾರೆ. ಗೌತಮ್, ಎಸ್, ಅಂದ್ರೆ ನಾವು ಗಮನಿಸಿದ ಹಾಗೆ ಸುರೇಶ್ ಶರ್ಮಳ್, ಈಗ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಅಥವಾ ಅಂತರ್ ಜಿಲ್ಲಾ ಪ್ರಯಾಣ ಏನಿದೆ ಅದಕ್ಕೆ ಪಾಸನ್ನ ಪಡಿಬೇಕಾಗುತ್ತೆ. ಜಿಲ್ಲಾಡಳಿತದಿಂದ ಪಾಸ್ನ ವ್ಯವಸ್ಥೆಗೆ ಅಪ್ಲಿಕೇಶನ್ ಅನ್ನು ಹಾಕಿ ಅವರು ಪರಿಶೀಲನೆಯನ್ನ ಮಾಡಿ ಬಳಿಕ ಪಾಸ್ ವಿತರಿಸುವಂತಹ ಕೆಲಸಗಳು ಅಷ್ಟೊಂದು ಕೂಡ ಹೇಗೆ ಇಲ್ಲಿ ಗಡಿದಾಟುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು. ಸೊ ಅದಕ್ಕೆ ಏನು ಅಲ್ಲಿ ಕಡಿವಾಣಗಳು ಬೀಳ್ತಾ ಇಲ್ವಾ ಅಂತ ಅದೇ ಹೇಳಿದಾಗೆ ಗೌತಮ್. ಯಾಕಂದ್ರೆ ಇಲ್ಲಿ ಬಹಳಷ್ಟು ನಾವು ಎಲ್ಲರ ಮೇಲೆ ಆರೋಪ ಮಾಡುವಂತದ್ದಲ್ಲ, ಕೆಲವೊಂದು ಇಲ್ಲಿ ಚೆಕ್ ಮಾಡುವವರು, ಯಾಕಂದ್ರೆ ಅದನ್ನು ಪರೀಕ್ಷೆ ಮಾಡುವವರು ಏನಿದ್ದಾರೆ ಇವರಿಗೆ ವೈದ್ಯಾಧಿಕಾರಿಗಳಿಗೆ ಸ್ಕ್ರೀನಿಂಗ್ ಟೆಸ್ಟ್ ನದ್ದಿರ್ಬೋದು. ಆದ್ರೆ ಇಲ್ಲಿ ಪೊಲೀಸರು ಯಾಕಂದ್ರೆ ಆ ಒಂದು ದಾಖಲೆಗಳನ್ನು ಪರಿಚಯ ಪಾಸ್ ಆಗಿರ್ಬೋದು, ಇಲ್ಲ ಒಂದು ಕಂಪನಿಯ ದಾಖಲೆ ಪತ್ರಗಳೇನಿರ್ಬೋದು, ಇಲ್ಲ ಆಸ್ಪತ್ರೆಯ ಕೆಲವು ದಾಖಲೆ ಪತ್ರಗಳು, ಅದನ್ನು ಪರಿಶೀಲನೆ ಮಾಡುವಂತದ್ದು ಪೊಲೀಸರು. ಆದ್ರೆ ಇಲ್ಲಿ ಪೊಲೀಸರೇ ಸ್ವಲ್ಪ ಆ ಒಂದು ಪರೀಕ್ಷೆಯಲ್ಲಿ ಹಿಂದೆ ಬೀಳ್ತಿದ್ದಾರಾ ಎಂಬ ಭಾವನೆ ವ್ಯಕ್ತವಾಗ್ತಾ ಇದೆ. ಕೇವಲ ಅಂದ್ರೆ ಪಾಸ್ ಇಲ್ಲದಿದ್ರು ಅವರ ಒಂದು ಐಡೆಂಟಿಟಿ, ಯಾಕಂದ್ರೆ ಅವರದ್ದೊಂದು ಆಧಾರ್ ಕಾರ್ಡ್ ಇರ್ಬೋದು, ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಿಡುವಂತದ್ದು ಇಲ್ಲಿ ಮಾಮೂಲಾಗಿ ಕಾಣ್ತಾ ಇದೆ ನಮ್ಗೆ. ಯಾಕಂದ್ರೆ ನಿಜವಾಗಿ ಪಾಸ್ ಕೊಡುವಂತ ಉದ್ದೇಶ ಏನಿದೆ, ಅದು ಆ ಪಾಸ್ಪೋರ್ಟ್ ಬೇಕಿದ್ರೆ ಅವರು ಪೂರಕವಾದ ದಾಖಲೆ ಒದಗಿಸಬೇಕು. ಆ ಪೂರಕ ದಾಖಲೆ ಒದಗಿಸಿದ್ರೆ ಮಾತ್ರ ಒಂದು ಪಾಸ್ ಅನ್ನು ಕೊಡ್ತಾರೆ. ಆದ್ರೆ ಆ ಪಾಸ್ ಅನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಕೇವಲ ಅವರ ಆಧಾರ್ ಕಾರ್ಡ್ ನೋಡಿ, ಇಲ್ಲಾಂದ್ರೆ ಮತ್ತೆ ಯಾರು ಇವರು ಫೋನ್ ಮಾಡಿದ್ದಾಗ ಅದು ಬಹಳ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಆ ಒಂದು ಒತ್ತಡಕ್ಕೆ ಮಣಿದು ಕರ್ತವ್ಯ ನಿರ್ವಹಿಸಿದ್ರೆ ಇಲ್ಲಿ ಬಹಳಷ್ಟು ಆತಂಕಕಾರಿ ದಿನಗಳನ್ನು ಎದುರಿಸುವಂತದ್ದು ಬಹಳಷ್ಟು ಹತ್ತಿರದಲ್ಲಿದೆ ಎಂಬ ಭಾಸವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಎರಡು ಕಡೆ ಇದೆ, ಒಂದು ಮಂಗಳೂರು ಕಡೆ ಹೋಗುವಂತದ್ದು, ಒಂದೊಂದು ಉಡುಪಿ ಕಡೆಗೆ ಹೋಗುವಂತದ್ದು. ಇಲ್ಲಿ ಬಹಳಷ್ಟು ಒಂದು ಅಜಗಜಾಂತರ ಕೆಲವು ಕಡೆ. ಯಾಕಂದ್ರೆ ಬಹಳಷ್ಟು ಬೇಸರ ಆಗ್ತಾ ಇದೆ ಇಲ್ಲಿ. ಅದೇ ನಾನು ಆರಂಭದಲ್ಲಿ ಒಂದು ದಿವಸ ಇದೆ ನಮ್ಮ ಸುದ್ದಿ ಮಾಡಿದ್ದಾಗೆ ಇಲ್ಲಿ ಸೂಟ್ ಬೂಟ್ ಇದ್ದವರಿಗೆ ಯಾವುದೇ ದಾಖಲೆಗಳು ಬೇಕಾಗಿಲ್ಲ, ಆ ರೀತಿ ಆಗ್ತಾ ಇದೆ ಗೌತಮ್ ಇಲ್ಲಿ. ಎಸ್ ಅಂದ್ರೆ ಮುಖ್ಯವಾಗಿ ಜನರ ಮನಸ್ಸಲ್ಲಿ ಈಗ ನಾವು ಟೋಟಲ್ ಆಗಿ ಕೊರೋನಾ ಮುಕ್ತರಾಗಿದ್ದೇವೆ ಅನ್ನುವಂತಹ ಭಾವನೆ ಬಂದು ಬಿಟ್ಟ ಹಾಗೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಲಾಕ್ಡೌನ್ ಸಡಿಲಿಕೆ ಆಗಿದೆ, ಹಾಗಾದಾಗ ಎಲ್ಲವೂ ಕೂಡ ಮುಕ್ತವಾಗಿದೆ, ನಾವು ಆರಾಮವಾಗಿ ಓಡಾಡಬಹುದು ಅನ್ನುವಂತಹ ಭಾವನೆ. ಎಸ್
ಅದೇ ಈಗ ಇದು ಈ ವಿಷಯ ಅಲ್ಲಿ ಗಂಭೀರ ಪರಿಸ್ಥಿತಿ ಅದೇ. ಯಾಕೆಂದ್ರೆ ಜನಗಳಿಗೆ ಇಲ್ಲಿ ಕೇವಲ ಇಲ್ಲಿ ಏನು ಸರ್ಕಾರದ ಒಂದು ಏನು ಬೊಕ್ಕಸವನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಇದು ಓಪನ್ ಆಗಿದೆಯಾ, ಇಲ್ಲ ಇಲ್ಲಿ ಕೊರೋನಾವೇ ನಮಗೆ ಗ್ರೀನ್ ಸಿಗ್ನಲ್ ನೀಡಿದೆ ಎಂಬ ರೀತಿಯಲ್ಲಿ. ಯಾಕಂದ್ರೆ ನಮ್ಗೆ ಕೊರೋನಾ ಏನು ಗ್ರೀನ್ ಸಿಗ್ನಲ್ ನೀಡಿದ್ದಲ್ಲ, ಈಗ ನಾವು ಏನಂದ್ರೆ ನಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನು ಸುಭದ್ರಗೊಳಿಸುವುದಕ್ಕಾಗಿ ಈ ರೀತಿ ಓಪನ್ ಆಗಿದೆ. ಮತ್ತೆ ಜನಗಳು ಏನು ಗೃಹ ಬಂಧನದಲ್ಲಿದ್ರು ಅವರಿಗೆ ಕೊಂಚ ರಿಲೀಫ್ ಕೊಡುವುದಕ್ಕಾಗಿ ಇಂಥದ್ದು ಆಗಿದೆ. ಒಂದು ವೇಳೆ ಜನಗಳು ಇಲ್ಲ ನಮಗೆ ಕೊರೋನಾವೇ ಈ ರೀತಿಯಲ್ಲಿ ನಮಗೆ ಲಾಕ್ಡೌನ್ಗೆ ನಮಗೆ ಫ್ರೀ ಗ್ರೀನ್ ಸಿಗ್ನಲ್ ನೀಡಿದೆ ಎಂಬ ರೀತಿಯಲ್ಲಿ ನಾವು ವರ್ತನೆ ಮಾಡಿದ್ದಿದ್ರೆ ಮುಂದಿನ ದಿನದಲ್ಲಿ ಮತ್ತೆ ನಾವು ಹೋಮ್ ಕ್ವಾರಂಟೈನ್ಗೆ ಹೋಗುವುದರಲ್ಲಿ ಸಂಶಯ ಇಲ್ಲ ಗೌತಮ್. ಎಸ್ ಸರ್, ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಬೇಕಾಗಿರುವಂಥದ್ದು ಬಹಳ ಅವಶ್ಯಕ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.